ಒಂದರಿಂದ 8ನೇ ತರಗತಿವರೆಗಿನ ಎಸ್ಸಿ ಎಸ್ಟಿ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಹಿಂಪಡೆದಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಉಗ್ರವಾಗಿ ಖಂಡಿಸಿ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಕೇಂದ್ರ ಸರ್ಕಾರವು 1ರಿಂದ 8ನೇ ತರಗತಿವರೆಗೆ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಿ ಯೋಜನೆಯನ್ನು ಕೇವಲ 9ರಿಂದ 10ನೇ ತರಗತಿಗೆ ಸೀಮಿತಗೊಳಿಸಿದೆ. ಈವರೆಗೂ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಅವಕಾಶವಿತ್ತು. ಈಗಿನ ನಿರ್ಧಾರದಿಂದ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದಿಂದ ವಂಚಿತರಾಗಿದ್ದಾರೆ. 1ರಿಂದ 8ನೇ ತರಗತಿಯ ಮಕ್ಕಳು ಕಡ್ಡಾಯ ಶಿಕ್ಷಣ ಅಡಿಯಲ್ಲಿ ಬರುವುದರಿಂದ ಇವರ ಶಿಕ್ಷಣದ ಜವಾಬ್ದಾರಿ ಸರ್ಕಾರದ್ದೇ ಆಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿ ವೇತನವನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈಗಾಗಲೇ ಹಾಸ್ಟೆಲ್ ಸೌಲಭ್ಯ, ಶಾಲೆಗಳ ಸಮರ್ಪಕ ನಿರ್ವಹಣೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಶಾಲೆಗಳು ಅತ್ಯಂತ ದಯನೀಯ ಸ್ಥಿತಿಯಲ್ಲಿವೆ. ವಿದ್ಯಾರ್ಥಿಗಳು ಹಲವು ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ಅಲ್ಪಸಂಖ್ಯಾತ ಬಡವರ್ಗದ ಮಕ್ಕಳು ಶಾಲಾ ಶುಲ್ಕ ಕಟ್ಟದೆ ಆರ್ಥಿಕ ಸಮಸ್ಯೆಗಳ ಕಾರಣದಿಂದಾಗಿ ಶಿಕ್ಷಣವನ್ನು ತ್ಯಜಿಸಿ ಕೆಲಸ ಮಾಡುತ್ತಿದ್ದಾರೆ. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ಈಗ ವಿದ್ಯಾರ್ಥಿ ವೇತನವನ್ನು ಸಹ ಕೈಬಿಟ್ಟರೆ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಶಾಶ್ವತವಾಗಿ ಶಿಕ್ಷಣದಿಂದ ದೂರ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ. ಹೋರಾಟಗಳ ಫಲವಾಗಿ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಹಕ್ಕುಗಳನ್ನು ವಿದ್ಯಾರ್ಥಿ ಸಮುದಾಯಕ್ಕೆ ದಕ್ಕಿಸಿಕೊಡದೆ ವಿದ್ಯಾರ್ಥಿಗಳ ಹಕ್ಕನ್ನು ಯಾವ ಕಾರಣಕ್ಕೂ ಸರ್ಕಾರವು ಹಿಂಪಡೆಯಬಾರದು. ವಾಸ್ತವದಲ್ಲಿ ಹುಟ್ಟುವ ಪ್ರತಿ ಮಗುವಿಗೂ ಶಿಕ್ಷಣ ನೀಡುವುದು ಸರ್ಕಾರದ ಮೂಲಭೂತ ಜವಾಬ್ದಾರಿ. ಒಂದಲ್ಲ ಒಂದು ನೆಪವೊಡ್ಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮುಡಿಪಾಗಿರುವ ಯೋಜನೆಗಳನ್ನು ನಿಲ್ಲಿಸುತ್ತಿರುವುದು ವಿದ್ಯಾರ್ಥಿಗಳ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ಈ ಕೂಡಲೇ ಸರ್ಕಾರವು ಹಿಂದಿನಂತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಮುಂದುವರಿಸಬೇಕು. ಕಡ್ಡಾಯ ಶಿಕ್ಷಣದ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಹಕ್ಕನ್ನು ಕಸಿಯುವಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು ಎಂದು ಎಐಡಿಎಸ್ಒ ಆಗ್ರಹಿಸುತ್ತದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಒಂದು ನಿರ್ಧಾರನ ಮಾಡಿದೆ. ಏನು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಇಷ್ಟು ವರ್ಷದಿಂದ ಕೊಡ್ತಾ ಬಂದಿತ್ತು, ಅದನ್ನು 1ರಿಂದ 8ನೇ ತರಗತಿವರೆಗೂ ಏನು ಕೊಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇಲ್ಲಿ ಅವ್ರು ಕೊಡ್ತಾ ಇರುವಂಥ ವಾದ ಅಂತ ಹೇಳಿದ್ರೆ 1ರಿಂದ 8ನೇ ತರಗತಿ ಮಕ್ಕಳು RT ಕೆಳಗಡೆ ಬರ್ತಾರೆ. ಅವ್ರಿಗೆ ಈಗಾಗಲೇ ಮೂಲಭೂತ ಸೌಕರ್ಯನ RT ಆ್ಯಕ್ಟ್ ಕೆಳಗಡೆ ಕೊಡ್ತಾ ಇದೆ ಸರ್ಕಾರ. ಅದಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್ನ ಅಥವಾ ಶಿಷ್ಯ ವೇತನದ ಒಂದು ನೆಸೆಸಿಟಿ ಇಲ್ಲ ಅಂಥೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅದರಿಂದ ಬರೀ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇನ್ನು ಮುಂದೆ ಸ್ಕಾಲರ್ಶಿಪ್ ಕೊಡ್ತೀವಿ. ಅದು SC ST ಆಗಿರ್ಬೋದು, BCM ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಯಾರ್ಯಾರಿಗೆ ಇಲ್ಲಿವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇತ್ತೋ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇದನ್ನು ಅತ್ಯುಗ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ನಮ್ಗೆ ಈಗಾಗಲೇ ಗೊತ್ತು, ಕೋವಿಡ್ ನಂತರದಲ್ಲಿ ಅಥವಾ ಈಗೇನು ಆರ್ಥಿಕ ಬಿಕ್ಕಟ್ಟಿದೆ, ಹಲವಾರು ಜನ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಹೈಸ್ಕೂಲ್ ಇರಲಿ, ಎಷ್ಟೋ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ರಜಾ ಬಂದರೆ ಸಾಕು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಭಾನುವಾರ ಬಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಜೀವನ ನಡೆಸೋದೇ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಒಂದು ಕಡೆ ಹಾಸ್ಟೆಲ್ ಫೆಸಿಲಿಟಿಗಳು ಕಡಿಮೆ ಆಗ್ತಾ ಇದೆ, ಇನ್ನೊಂದು ಕಡೆ ಬಸ್ ಪಾಸ್ನ ಫ್ರೀ ಆಗಿ ಕೊಡ್ತಾ ಇದ್ದವರು ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಎಲ್ಲ ಪ್ರಾಬ್ಲಮ್ಸಿಂದ ಸ್ಟೂಡೆಂಟ್ಸು ಹೈಯರ್ ಎಜುಕೇಷನಿಂದ ವಿಮುಖರಾಗ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಪದವಿ ಶಿಕ್ಷಣ ಅಂತ ತೊಗೊಂಡ್ರೆ ಏನು ನನ್ನ ಸರ್ಕಾರಿ ಡಿಗ್ರಿ ಅಡ್ಮಿಷನ್ ನಾನು ಹೇಳುವಂಥದ್ದು, ಅದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕೇವಲ 40% ಅಷ್ಟೇ ನಂಬರ್ಸು ಜಾಯ್ನ್ ಆಗಿರೋದು. ಸೆಕೆಂಡ್ PU ಪಾಸ್ ಆದವರಲ್ಲಿ ಹತ್ರ 60% ಜನ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಡ್ರಾಪ್ಔಟ್ ಆಗಿದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಒಂದೊಂದು ರೂಪಾಯಿ ಸರ್ಕಾರ ಏನು ಕೊಡುತ್ತೆ ಸ್ಟೂಡೆಂಟ್ಸ್ಗೆ ವೆಲ್ಫೇರ್ಗೆ ಅಂತ ಅದನ್ನು ವಾಪಸ್ ತೊಗೋಬಾರ್ದು, ಯಾವ್ದಾದ್ರು ಹೆಚ್ಚಿಗೆ ಮಾಡಬೇಕು. ಇಂಥ ಟೈಮಲ್ಲಿ ಅವ್ರು ಇಂಥ ಒಂದು ನಿರ್ಧಾರ ತಗೊಂಡಿರೋದು ಅತ್ಯಂತ ವಿದ್ಯಾರ್ಥಿ ವಿರೋಧಿಯಾಗಿದೆ. ಒಂದು ಮಾತನ್ನು ನಾವು AIDSO ಇಂದ ಹೇಳಕ್ಕೆ ಇಷ್ಟಪಡ್ತೀವಿ, ಸ್ಕಾಲರ್ಶಿಪ್ ಅನ್ನೋದು ಯಾವುದೇ ಭಿಕ್ಷೆ ಅಲ್ಲ, ಹಲವಾರು ಜನರ ಮಹಾನ್ ವ್ಯಕ್ತಿಗಳ ಹೋರಾಟದ ಒಂದು ಪ್ರತಿಫಲ ಅದು. ಆ ಹೋರಾಟದಿಂದಾಗಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಶಿಷ್ಯ ವೇತನ ಸಿಗ್ತಾ ಇತ್ತು. ಈಗ ಅದನ್ನು ತೆಗೆದಾಕಕ್ಕೆ ಹೊರಟಿರೋದು. ಇವತ್ತು 1ರಿಂದ 8 ತೆಗಿತಾರೆ, ನಾಳೆ 9, 10ಕ್ಕೂ ಇನ್ನೊಂದು ರೀಸನ್ ಕೊಟ್ಟು ತೆಗಿತಾರೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಡಿಗ್ರಿ ಸ್ಟೂಡೆಂಟ್ಸಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಅದೇನೋ ಹೊಸ ಪೋರ್ಟಲ್ಗಳು ಮಾಡಿದ್ದಾರೆ SSP ಅಂತ ಹೇಳಿ, ಅಲ್ಲಿಂದಾಗಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗ್ದಿರೋ ಫುಲ್ ಫೀಸ್ ಕೊಡೋವಂಥ ಒಂದು ಸಂದರ್ಭ ಬಂದಿದೆ. ಅಂಥದ್ರಲ್ಲಿ ಶಾಲಾ ಮಕ್ಕಳಿಗೆ ಭಾಳ ಹೆಲ್ಪ್ ಆಗ್ತಾ ಇತ್ತು. ಅಲ್ಲಿ ಒಂದು ರೀಸನ್ ಕೊಟ್ಟು ಸ್ಕಾಲರ್ಶಿಪ್ ತೆಗಿತಾ ಇದ್ದಾರೆ. ಟೋಟಲ್ ಆಗಿ ಬಡ ವಿದ್ಯಾರ್ಥಿಗಳನ್ನ, ಎಲ್ಲ ಹಿಂದುಳಿದ ವರ್ಗದ ಬಡ ವಿದ್ಯಾರ್ಥಿಗಳು SC ST ಯಾರು ಹಿಡಿದ್ದಾರೆ ಅವ್ರನ್ನ ಎಜುಕೇಷನಿಂದ ಆಚೆ ತಳ್ಳುವಂಥ ಹುನ್ನಾರ ಇದರಿಂದ ಕಾಣಿಸ್ತಾ ಇದೆ. ಈ ಕೂಡಲೇ ನಾವು AIDSO ಡಿಮ್ಯಾಂಡ್ ಮಾಡ್ತೀವಿ, ವಾಪಸ್ ಸ್ಕಾಲರ್ಶಿಪ್ನ ಇಂಟ್ರೊಡ್ಯೂಸ್ ಮಾಡಿ ಇದನ್ನು ತೆಗೆದಿರೋದನ್ನ ಏನು ಆರ್ಡರ್ ಬಂದಿದೆ ಅದನ್ನು ವಾಪಸ್ ಕೇಂದ್ರ ಸರ್ಕಾರ ತಗೋಬೇಕು. ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡನ ಹೇರಬೇಕು ಅಂತ ಹೇಳ್ತಾ ನಾವು ಈ ಒಂದು ಅಪೀಲ್ನ ಮಾಡ್ತಾ ಇದ್ದೀವಿ.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.